ಮುಂಬಯಿಯ ಬಾಯಿಂದರ್ ಪೂರ್ವದ ಎಸ್ವಿ ರೋಡ್ನಲ್ಲಿರುವ ಶ್ರೀ ಸಾಯಿಬಾಬಾ ಮಂದಿರದ ಜೀರ್ಣೋದ್ಧಾರ ಕಾರ್ಯವು ಇತ್ತೀಚೆಗೆ ಪೂರ್ಣಗೊಂಡಿದ್ದು ಅದರ ಪುನರ್ ಪ್ರತಿಷ್ಠಾಪನಾ ಕಾರ್ಯಗಳು ಸಕಲ ಪೂಜಾ ವಿಧಿವಿಧಾನಗಳೊಂದಿಗೆ ನಡೆಯಿತು. ಬಾಯಿಂದರ್ ಪರಿಸರದ ಸಾಯಿಬಾಬಾ ಭಕ್ತಾದಿಗಳಿಗಾಗಿ ಲೋಕಾರ್ಪಣೆಗೊಂಡಿತು. ಮಂದಿರದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ಅವರ ನೇತೃತ್ವದಲ್ಲಿ ವಾಸ್ತು ಹೋಮ, ವಾಸ್ತು ಬಲಿ ಹಾಗೂ ರಾಕ್ಸೋಗ್ನ ಹೋಮಗಳನ್ನು ವಿಧಿ ಪ್ರಕಾರ ಭಕ್ತಾದಿಗಳ ಸಮಕ್ಷಮದಲ್ಲಿ ನೆರವೇರಿಸಲಾಯಿತು. ಬಳಿಕ ಸಂಜೆ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು. ರಾತ್ರಿ ಸ್ಥಳೀಯ ಭಜನಾ ಮಂಡಳಿಯವರಿಂದ ದೇವರ ನಾಮ ಸಂಕೀರ್ತನ ಕಾರ್ಯಕ್ರಮ ಹಾಗೂ ಮಹಿಳಾ ಭಕ್ತಾದಿಗಳಿಂದ ಅರಿಶಿನ ಕುಂಕುಮ ಕಾರ್ಯಕ್ರಮ ನೆರವೇರಿತು. ಇದಾದ ಬಳಿಕ ಮಹಾಮಂಗಳಾರತಿ ಜರುಗಿ ಎಲ್ಲರೂ ಆರತಿ ಬೆಳಗಿ ನಂತರ ಕೋವಿಡ್ ಮಹಾಮಾರಿಯ ಸಂಕಷ್ಟದ ಸಮಯದಲ್ಲಿ ಸಾಯಿಬಾಬರು ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನ ಕರುಣಿಸಲಿ ಅಂತ ಪ್ರಾರ್ಥಿಸಲಾಯಿತು. ಇನ್ನು ಇದೇ ವೇಳೆ ಪುಣ್ಯ ಕೆಲಸದ ರೂವಾರಿಯಾದ ಮೀರಾಬಾಯಂತರಿನ ಜನಪ್ರಿಯ ನಗರ ಸೇವಕರಾಗಿರುವ ಗಣೇಶ್ ಶೆಟ್ಟಿ ಅವರನ್ನ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಅವರು ಪೂಜಾ ಮಹಾಪ್ರಸಾದ ನೀಡಿ ಗೌರವಿಸಿದರು. ಬ್ಯೂರೋ ರಿಪೋರ್ಟ್ V4 News 24/7 ಮುಂಬೈ.